ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಎಲ್ಲರಿಗೆ ನನ್ನ ನಮಸ್ಕಾರಗಳು. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ನನ್ನ ಹೃದಯದಿಂದ ವಚನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಹರಸಲಿ. ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಸರ್ವಶಕ್ತ ದೇವರ ಆಶೀರ್ವಾದವು, ಪ್ರಭು ಯೇಸು ಕ್ರಿಸ್ತರ ಕೃಪೆ ಹಾಗೂ ಪ್ರೀತಿಯು ಹಾಗೂ ಪವಿತ್ರ ಆತ್ಮರ ಅನ್ಯೋನ್ಯತೆಯು ಯಾವಾಗಲೂ ನಿಮ್ಮ ಜೊತೆಯಲ್ಲಿರಲಿ, ನಿಮ್ಮ ಜೊತೆಯಲ್ಲೂ ಇರಲಿ. ನನ್ನ ಪ್ರೀತಿಯ ಸ್ನೇಹಿತರೆ, ಮತ್ತೊಂದು ಸಾರಿ ವಚನಾಮೃತ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಭೇಟಿಯಾಗಿದೆ. ಈ ಭೇಟಿಯ ಮುಖಾಂತರ ನಾವು ದೇವರ ಸನ್ನಿಧಿಯನ್ನು ಅನುಭವಿಸುವೆವು ಹಾಗೂ ದೇವರ ಕೃಪೆಯನ್ನು, ಆಶೀರ್ವಾದವನ್ನು ನಾವು ಅನುಭವಿಸುವೆವು. ಇವತ್ತು ನಾವು ಪ್ರಭು ಯೇಸು ಕ್ರಿಸ್ತರ ರೂಪಾಂತರದ ವಿಷಯದಲ್ಲಿ ಧ್ಯಾನಿಸೋಣ. ಅವರ ಅವ್ಯಕ್ತ ರೂಪದ ಅನಾವರಣದ ವಿಷಯದಲ್ಲಿ ನಾವು ಧ್ಯಾನಿಸೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವೆಲ್ಲರೂ ರೂಪಾಂತರಗೊಳ್ಳುವೆವು. ನಾವು ವಿಶೇಷವಾದ ವ್ಯಕ್ತಿಗಳಾಗಿ ಮಾರ್ಪಡುವೆವು ಹಾಗೂ ಸ್ವರ್ಗದಲ್ಲಿ ಆ ದಿವ್ಯ ಶರೀರವನ್ನು ಧರಿಸಿ ನಾವು ಅನಂತಕಾಲವು ರಾಜ್ಯವಾಳುವೆವು ಎಂಬಂತಹ ವಿಶ್ವಾಸ ನಮ್ಮದಾಗಿದೆ. ದೇವರೇ ನಮ್ಮ ವಿಶ್ವಾಸವನ್ನು ವೃದ್ಧಿಗೊಳಿಸಲಿ ಹಾಗೂ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಪ್ರಾರ್ಥನಾ ಸಮಯದಲ್ಲಿ ದೇವರ ಸನ್ನಿಧಿಯನ್ನು ನಾವು ಅನುಭವಿಸುವುದಕ್ಕಾಗಿ ನಮ್ಮ ಪಾಪಗಳನ್ನು, ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳೋಣ ಹಾಗೂ ದೇವರಿಂದ ಕ್ಷಮೆಯನ್ನು ಕೇಳೋಣ. ತಂದೆಯಾದ ದೇವರೇ, ನಾವು ಪಾಪಿಗಳೆಂದು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಪಾಪಗಳನ್ನು ನೀವು ಕ್ಷಮಿಸಿ. ಸ್ವಾಮಿ ದಯತೋರಿ, ಸ್ವಾಮಿ ದಯತೋರಿ. ಪ್ರಭು ಯೇಸು ಕ್ರಿಸ್ತರೇ, ನೀವು ಶಿಲುಬೆಯ ಮೇಲೆ ನಮಗಾಗಿ ಶಿಕ್ಷೆಯನ್ನು ಅನುಭವಿಸಿ ಮರಣಿಸಿದ್ದೀರಿ. ನಿಮ್ಮ ದಿವ್ಯ ರಕ್ತದಲ್ಲಿ ನಮ್ಮನ್ನು ತೊಳೆದು ಶುದ್ಧೀಕರಿಸಿರಿ. ಕ್ರಿಸ್ತರೇ ದಯತೋರಿರಿ, ಕ್ರಿಸ್ತರೇ ದಯತೋರಿರಿ. ಪ್ರಭು ಯೇಸು ಕ್ರಿಸ್ತರೇ, ನೀವು ಪುನರುತ್ಥಾನರಾದ ನಂತರ ಸ್ವರ್ಗವನ್ನೇರಿ ಪಿತ ದೇವರ ಬಲಪಾರ್ಶ್ವದಲ್ಲಿ ಕುಳಿತಿದ್ದೀರಿ. ನಮಗಾಗಿ ನೀವು ನಿರಂತರವಾಗಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೀರಿ. ನಿಮ್ಮ ಕೃಪೆಯಿಂದ ನಮ್ಮ ಪಾಪಗಳ ಮೇಲೆ ನಮಗೆ ವಿಜಯವನ್ನು ಸಾಧಿಸುವಂತೆ ನಮ್ಮನ್ನು ಕರುಣಿಸಿರಿ. ಸ್ವಾಮಿ ದಯತೋರಿ, ಸ್ವಾಮಿ ದಯತೋರಿ. ಸರ್ವಶಕ್ತ ದೇವರು ನಮ್ಮನ್ನು ಆಶೀರ್ವದಿಸಿ, ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೇನ್. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಾವು ದಿವ್ಯ ರೂಪವನ್ನು ಧರಿಸಿ ಅನಂತಕಾಲವು ನಿಮ್ಮೊಂದಿಗೆ ಸ್ವರ್ಗದಲ್ಲಿ ಜೀವಿಸಬೇಕೆಂದು ನೀವು ನಮಗೆ ಈ ಲೋಕದಲ್ಲಿ ಜೀವನವನ್ನು ಒದಗಿಸಿದಿರಿ. ಈ ಲೋಕದಲ್ಲಿರುವಾಗಲೇ ಪ್ರಭು ಯೇಸು ಕ್ರಿಸ್ತರ ದಿವ್ಯ ದರ್ಶನವನ್ನು ಪಡೆದು ಅವರ ಶಿಲುಬೆಯ ಮರಣದಲ್ಲಿ ನಮ್ಮ ಪಾಪಗಳಿಂದ ನಾವು ಬಿಡುಗಡೆ ಹೊಂದಿ ಪವಿತ್ರಾತ್ಮರ ಶಕ್ತಿಯಿಂದ ನಿಮಗೆ ಮೆಚ್ಚುವಂತಹ ಜೀವನವನ್ನು ಈ ಜೀವನದಲ್ಲಿ ಜೀವಿಸಿ ಸ್ವರ್ಗ ಜೀವನದೆಡೆಗೆ ಸುರಕ್ಷಿತವಾಗಿ ಮುನ್ನಡೆಯುವಂತೆ ನಮ್ಮನ್ನು ಕರುಣಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪವಿತ್ರಾತ್ಮರ ಐಕ್ಯದೊಂದಿಗೆ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆ ಇರಲಿ. ಸಂತ ಮತ್ತಾಯ ಬರೆದ ಶುಭ ಸಂದೇಶದಿಂದ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ. ಮತ್ತಾಯ ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 8ನೇ ವಚನಗಳವರೆಗೆ. ಗಾಸ್ಪಲ್ ಆಫ್ ಸೈಂಟ್ ಮ್ಯಾಥ್ಯೂ ಚಾಪ್ಟರ್ 17 ವರ್ಸಸ್ 1 to 8. 6 ದಿನಗಳ ಬಳಿಕ ಪೇತ್ರ, ಯಾಕೋಬ ಮತ್ತು ಆತನ ಸಹೋದರ ಯೋವಾನ ಇವರನ್ನು ಯೇಸು ಸ್ವಾಮಿ ಪ್ರತ್ಯೇಕವಾಗಿ ತಮ್ಮೊಡನೆ ಕರೆದುಕೊಂಡು ಎತ್ತರವಾದ ಒಂದು ಬೆಟ್ಟಕ್ಕೆ ಹೋದರು. ಅಲ್ಲಿ ಆ ಶಿಷ್ಯರ ಕಣ್ಣೆದುರಿಗೆ ಸ್ವಾಮಿ ರೂಪಾಂತರ ಹೊಂದಿದರು. ಅವರ ಮುಖ ಸೂರ್ಯನಂತೆ ಪ್ರಕಾಶಿಸಿತು, ಅವರ ಉಡುಪು ಬೆಳಕಿನಂತೆ ಪ್ರಜ್ವಲಿಸಿತು. ಇದ್ದಕ್ಕಿದ್ದ ಹಾಗೆ ಮೋಶೆ ಮತ್ತು ಏಲಿಯ
ಪ್ರತ್ಯಕ್ಷರಾಗಿ ಯೇಸುವಿನೊಡನೆ ಮಾತನಾಡುತ್ತಿದ್ದರು. ಅವರಿಗೆ ಕಾಣಿಸಿತು. ಆಗ ಪೇತ್ರನು ಯೇಸುವಿಗೆ, ಪ್ರಭು, ನಾವು ಇಲ್ಲೇ ಇರುವುದು ಎಷ್ಟು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಗುಡಾರಗಳನ್ನು ಕಟ್ಟುವೆವು, ತಮಗೊಂದು, ಮೋಶೆಗೊಂದು, ಎಲಿಯಾನಿಗೊಂದು ಎಂದನು. ಪೇತ್ರ ಇನ್ನೂ ಮಾತನಾಡುತ್ತಿರುವಾಗಲೇ ಪ್ರಕಾಶಮಾನವಾದ ಮೇಘವೊಂದು ಅವರನ್ನು ಆವರಿಸಿತು. ಆ ಮೇಘದಿಂದ ಒಂದು ವಾಣಿ, ಈತನು ನನ್ನ ಪುತ್ರ, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಈತನ ಮಾತಿಗೆ ಕಿವಿಗೊಡಿ ಎಂದಿತು. ಶಿಷ್ಯರು ಈ ವಾಣಿಯನ್ನು ಕೇಳಿ ಭಯಭ್ರಾಂತರಾದರು, ಬೋರಲು ಬಿದ್ದರು. ಆಗ ಯೇಸು ಅವರ ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಏಳಿ, ಭಯಪಡಬೇಡಿ ಎಂದರು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನು ಬಿಟ್ಟು ಮತ್ತೆ ಯಾರೂ ಕಾಣಲಿಲ್ಲ. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವಿದ್ದು, ಕರ್ತರೇ ನಿಮಗೆ ಸ್ತುತಿಯಾಗಲಿ. ಪವಿತ್ರ ಪುಸ್ತಕದ ಪಠಣದ ಮುಖಾಂತರ ನಮ್ಮ ಪಾಪಗಳು ಕ್ಷಮಿಸಲ್ಪಡಲಿ, ನಮ್ಮ ವಿಶ್ವಾಸದ ವೃದ್ಧಿಯಾಗಲಿ. ಪ್ರೀತಿಯ ವೀಕ್ಷಕರೇ, ನನ್ನ ಪ್ರೀತಿಯ ಸ್ನೇಹಿತರೇ, ನಾವು ಪ್ರಭು ಯೇಸು ಕ್ರಿಸ್ತರಲ್ಲಿ ಸ್ನೇಹಿತರಾಗಿದ್ದೇವೆ, ನಾವು ಸಹೋದರ ಸಹೋದರರಾಗಿದ್ದೇವೆ. ದೇವರೇ ನಮ್ಮ ತಂದೆಯಾಗಿದ್ದಾರೆ, ಪಿತ ದೇವರ ಕುಟುಂಬದ ಸದಸ್ಯರು ನಾವೆಲ್ಲರೂ ಆಗಿದ್ದೇವೆ. ದೇವರು ನಮ್ಮನ್ನು ಈ ಲೋಕಕ್ಕೆ ಕಳುಹಿಸಿದರು, ನಮ್ಮ ತಂದೆ ತಾಯಿ ಮುಖಾಂತರ ಈ ಲೋಕದಲ್ಲಿ ನಮಗೆ ಜೀವನವನ್ನು ಕೊಟ್ಟರು. ಯಾವುದಕ್ಕಾಗಿ, ಯಾವ ಕಾರಣಕ್ಕಾಗಿ, ಯಾವ ಧ್ಯೇಯಕ್ಕಾಗಿ, ಯಾವ ಉದ್ದೇಶಕ್ಕಾಗಿ? ನಾವೆಲ್ಲರೂ ಒಂದು ದಿನ ಪರಲೋಕದಲ್ಲಿ, ಸ್ವರ್ಗದಲ್ಲಿ ಚಿರಕಾಲವು ಬಾಳುವುದಕ್ಕಾಗಿ. ಅದೇ ನಮ್ಮ ಜೀವನದ ಉದ್ದೇಶ, ನಮ್ಮ ಜೀವನದ ಧ್ಯೇಯ, ನಮ್ಮ ಜೀವನದ ಗುರಿ. ಅಂದರೆ ಒಂದು ದಿನ ನಾವೆಲ್ಲರೂ ರೂಪಾಂತರಗೊಳ್ಳುವೆವು. ಹೌದು ಪ್ರಿಯರೇ, ಈ ಲೋಕವು ಎಲ್ಲವೂ ಅಂತ್ಯವಾಗುವುದು, ಈ ನಮ್ಮ ಜೀವನ ಅಂತ್ಯವಾಗುವುದು, ಈ ನಮ್ಮ ಶರೀರ ಕೊಳೆತು ಹೋಗುವುದು, ಮಣ್ಣು ಸೇರುವುದು. ಆದರೆ ನಾವು ದೇವರೊಂದಿಗೆ ಚಿರಕಾಲವು ಬಾಳುವೆವು. ಕೊರಿಂಥಿಯರಿಗೆ ಬರೆದಂತಹ ಮೊದಲನೇ ಪತ್ರ 15ನೇ ಅಧ್ಯಾಯ 51ನೇ ವಚನಗಳಲ್ಲಿ ದೇವರ ವಾಕ್ಯವು ನಮಗೆ ಹೇಳುತ್ತಿದೆ. 1 Corinthians chapter 15 verse 51, ಪ್ರಿಯರೇ, ನಾನು ನಿಮಗೊಂದು ರಹಸ್ಯವನ್ನು ಹೇಳುವೆನು. ಪ್ರಿಯರೇ, ಹೌದು, ನಾನು ನಿಮಗೊಂದು ರಹಸ್ಯವನ್ನು ಹೇಳುವೆನು. ನಾವೆಲ್ಲರೂ ಸಾಯುವುದಿಲ್ಲ, ನಾವೆಲ್ಲರೂ ನಾಶವಾಗುವುದಿಲ್ಲ, ನಾವೆಲ್ಲರೂ ರೂಪಾಂತರಗೊಳ್ಳುವೆವು, ನಾವೆಲ್ಲರೂ ಪುನರ್ಜೀವನವನ್ನು ಪಡೆಯುವೆವು, ನಾವು ಚಿರಕಾಲವು ದೇವರೊಂದಿಗೆ ಜೀವಿಸುವೆವು. ಅದರ ಸ್ವಲ್ಪ ಅನುಭವವು ಈ ಲೋಕದಲ್ಲೇ ಆಗಬೇಕೆಂದು ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಅವರ ದಿವ್ಯ ರೂಪದ ದರ್ಶನವನ್ನು ಕೊಟ್ಟರು. ನಾನು 1995ನೇ ಇಸ್ವಿಯಲ್ಲಿ, ಆಗ ನಾನು ಗುರುವಾಗಿ 1 ವರ್ಷವಾಗಿದೆ. ಈಗ ನನಗೆ ಗುರುವಾಗಿ 25 ವರ್ಷಗಳಾಗಿವೆ. ನಾನು ಹೈದರಾಬಾದಿನಲ್ಲಿರುವಂತಹ ಜೀವನ ಜ್ಯೋತಿ ಎಂಬಂತಹ ಧ್ಯಾನ ಮಂದಿರದಲ್ಲಿ, ರೆಟ್ರೀಟ್ ಸೆಂಟರ್ನಲ್ಲಿ ನಾನು ಧ್ಯಾನ ಮಾಡಿದ್ದೆ. ಆ ಧ್ಯಾನ ನನ್ನ ಜೀವನದ ಒಂದು ವಿಶೇಷವಾದ ಧ್ಯಾನವಾಯಿತು. ಆ ಧ್ಯಾನದಲ್ಲಿ ನಾನು ವಿಶೇಷವಾಗಿ ಉಪವಾಸ ಮಾಡಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೆ. ಆ ಧ್ಯಾನದಲ್ಲಿ ನನಗೆ ಒಂದು ವಿಶೇಷವಾದ ಅನುಭವ ಆಯಿತು. ಸೆಪ್ಟೆಂಬರ್ 16 ತಾರೀಕಿನಿಂದ 23ನೇ ತಾರೀಕಿನವರೆಗೆ ಆ ಧ್ಯಾನ ನಡೆಯಿತು. 23ನೇ ತಾರೀಕು ಶುಕ್ರವಾರದ ದಿನ ಮಧ್ಯಾಹ್ನ 3 ಗಂಟೆಯಿಂದ ನಾವು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಆರಂಭಿಸಿದೆವು. ಸ್ತುತಿಗೀತೆಗಳನ್ನು ಹಾಡುತ್ತಾ, ಕೈತಪ್ಪಾಳೆ ತಟ್ಟುತ್ತಾ, ಆರಾಧನೆ ಮಾಡುತ್ತಾ, ದಿವ್ಯ ಸತ್ವಸತ್ವದ ಎದುರು ನಾವು ಪ್ರಾರ್ಥನೆ ಮಾಡುವಾಗ ನನಗೆ ಒಂದೇ ಸಾರಿ ನನಗೆ ನಾನು ಎಲ್ಲಿದ್ದೇನೆಂಬಂತಹ ಪರಿಜ್ಞಾನವೇ ಹೋಯಿತು. ಅದಕ್ಕೆ ಬದಲಾಗಿ ನಾನು ಸ್ವರ್ಗದ ದರ್ಶನವನ್ನು ಪಡೆದೆ. ಯೋಹಾನ ಶುಭ ಸಂದೇಶ 1ನೇ ಅಧ್ಯಾಯ 51ನೇ ವಚನಗಳಲ್ಲಿ ದೇವರ ವಾಕ್ಯವು ಹೇಳುವ ಪ್ರಕಾರ, ಇಗೋ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸ್ವರ್ಗವು ತೆರೆಯಲ್ಪಟ್ಟುದನ್ನು ನೀನು ನೋಡುವೆಯಾ, ದೇವದೂತರು ನರಪುತ್ರನಲ್ಲಿ ಹತ್ತುವುದನ್ನು ಇಳಿಯುವುದನ್ನು ನೀನು ನೋಡುವೆಯಾ. ಆ ದೇವರ ವಾಕ್ಯವು ನನ್ನ ಜೀವನದಲ್ಲಿ ನಿಜವಾಯಿತು. ಅಷ್ಟರವರೆಗೆ ನಾನು ದೇವದೂತರು ಇದ್ದಾರೆಂದು ನಾನು ನಂಬಿದ್ದೇನೆ, ಅದರ ವಿಷಯದಲ್ಲಿ ಮಾತನಾಡಿದ್ದೇನೆ, ಹಾಗೂ ದೇವದೂತರ ಆ ಪ್ರಾರ್ಥನೆಯನ್ನು ಕೂಡ ನಾನು ಮಾಡಿದ್ದೇನೆ. ಆದರೆ ಆ ದಿನ, ಆ ಕ್ಷಣಗಳಲ್ಲಿ ನನಗೆ ದೇವರ ದೂತರ ದರ್ಶನವಾಯಿತು. ಎಲ್ಲ ಕಡೆಯಲ್ಲಿ ದೇವದೂತರಿದ್ದಾರೆ, ಅಸಂಖ್ಯಾತ ಕೋಟಿಗಟ್ಟಲೆ ದೇವದೂತರು ಆ ಸ್ವರ್ಗದಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ. ನನಗೆ ಒಂದು ವರ್ಣಿಸಲು ಅಸಾಧ್ಯವಾದ ಬೆಳಕಿನ ಪ್ರಕಾಶದ ಮಹಿಮೆ ಅನುಭವ ಆಯಿತು. ಕೋಟಿ
ದೇವದೂತರು ಒಂದೇ ಸಾರಿ ಮಹಿಮೆ ಮಹಿಮೆ ಮಹಿಮೆ, ಪವಿತ್ರತೆ, ಪವಿತ್ರರು ಪವಿತ್ರರು ಪವಿತ್ರರು, ದಳಾಧಿಪತಿಯನ ದೇವರು, ಪರಮ ಪರಿಶುದ್ಧರು ಅಂತ ಹೇಳುವ ಎಂದು ಗೀತೆಗಳನ್ನು ಹಾಡುತ್ತಿರುವಾಗ ಹಾಗೂ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿರುವಾಗ ನನಗೆ ವಿಶೇಷವಾದ ಆನಂದದ ಅನುಭವ ಆಯಿತು. ಪಿತ ದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರಾತ್ಮರು ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ವರ್ಣಿಸಲು ಅಸಾಧ್ಯವಾದ ಬೆಳಕಿನಿಂದ ಅವರು ಪ್ರಕಾಶಿಸಿದ್ದಾರೆ. ಆ ಬೆಳಕನ್ನು ವರ್ಣಿಸಲು ಕೂಡ ಅಸಾಧ್ಯ, ವಿವರಿಸಲು ಕೂಡ ಅಸಾಧ್ಯ. ವಿಶೇಷವಾದ ಬೆಳಕು. ಸೂರ್ಯನ ಬೆಳಕು ವಿಶೇಷವಾದರೆ ಆ ಬಿಸಿಲಿನಿಂದ ಅಲ್ಲಿ ನಿಲ್ಲಕ್ಕಾಗೋದಿಲ್ಲ. ಆದರೆ ಇಲ್ಲಿ ಅಷ್ಟು ಬೆಳಕಿದ್ರೂ ಕೂಡ ಯಾವ ರೀತಿಯ ತಾಪಮಾನ ಇಲ್ಲ, ಅಂದರೆ ಬಿಸಿ ಇಲ್ಲ, ತಂಪಾದ ವಾತಾವರಣ, ಆನಂದದ ವಾತಾವರಣ, ವಿಶೇಷವಾದ ಪ್ರಶಾಂತತೆಯ ವಾತಾವರಣ. ಅಲ್ಲೇ ನನಗೆ ಇರಲು ನನಗೆ ಅನಿಸಿತು. ಆಗ ನನಗೆ ಅರ್ಥವಾಯಿತು, ಸಂತ ಪೇತ್ರನು ಹೇಳೋದು ಪ್ರಭು ಯೇಸು ಕ್ರಿಸ್ತರಿಗೆ, ನಾವು ಇಲ್ಲೇ ಇದ್ದು ಬಿಡೋಣ, ನಾನು 3 ಗುಡಾರಗಳನ್ನು ಮಾಡ್ತೇನೆ. ಒಂದು ಪ್ರಭು ಯೇಸುವೆ ನಿಮಗೆ, ಇನ್ನೊಂದು ಮೋಶೆಗೆ, ಇನ್ನೊಂದು ಏಲಿಯನಿಗೆ. ನಾವು ಇಲ್ಲೇ ಇರೋಣ. ನನಗೆ ಕೂಡ ಹಾಗೆ ಅನಿಸಿದ್ದು, ನಾನು ಅಲ್ಲೇ ಇರೋಣ. ಮಾತಾ ಮರಿಯಮ್ಮನವರು, ಅಪೋಸ್ತಲರು, ಸಂತರು ಎಲ್ಲರೂ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮಾತಾ ಮರಿಯಮ್ಮನವರಾದರೂ ಒಂದು ಕೈ ಚಾಚಿ ನನ್ನನ್ನು ಕರೆದ ಹಾಗೆ ಆಯಿತು. ಆ ಧ್ಯಾನದ ದರ್ಶನದ ಸಮಯದಲ್ಲಿ ಮಾತಾ ಮರಿಯಮ್ಮನವರು ನನ್ನನ್ನು ಅಪ್ಪಿಕೊಂಡರು. ಆ ಅಪ್ಪುಗೆಯಲ್ಲೇ ನಾನಿದ್ದೆ. ಮಾತಾ ಮರಿಯಮ್ಮನವರನ್ನು ನನ್ನ ತಾಯಿಯೇ, ನನ್ನ ಅಮ್ಮ ಅಂತ ನಾನು ಕರೆದೆ. ಅವರನ್ನು ಅಪ್ಪಿಕೊಂಡು ಅವರು ನನ್ನ ಕಣ್ಣೀರನ್ನು ಒರೆಸಿದರು. ನಾನು ನಿರಂತರವಾಗಿ ಕಣ್ಣೀರು ಕೂಡ ಸುರಿಸ್ತಾ ಇದ್ದೆ. 1-2-3 ಗಂಟೆಗಳ ಕಾಲ ಆ ಧ್ಯಾನದಲ್ಲೇ ನಾನಿದ್ದೆ. ಆ ಧ್ಯಾನದಿಂದ ಹೊರಗೆ ನಂತರ ಕೂಡ ಈ 25 ವರ್ಷಗಳಿಂದ ನಾನು ಯಾವಾಗಲೂ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದಾಗ, ವಿವಿಧ ಭಾಷೆಗಳಲ್ಲಿ, ಅನ್ಯ ಭಾಷೆಗಳಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದಾಗ, ವೆನ್ ಐ ಯೂಸ್ ದ ಗಿಫ್ಟ್ ಆಫ್ ಟಂಗ್ಸ್, ನಾನು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವಾಗ ಆ ದರ್ಶನವನ್ನು ಪದೇ ಪದೇ ಅನುಭವಿಸಲು ನಾನು ಪ್ರಯತ್ನ ಮಾಡ್ತೇನೆ. ಆಗಾಗ ನನಗೆ ಮತ್ತೊಂದು ಸಾರಿ ಅದರ ಅನುಭವ ಆಗ್ತದೆ. ಹೌದು, ಸಂತ ಪೇತ್ರನಿಗೆ, ಯಾಕೋಬನಿಗೆ, ಯೋಹಾನಿಗೆ ಅಂತಹ ಒಂದು ಅನುಭವ ಆಯಿತು. ಅಂತಹ ಅನುಭವಕ್ಕಾದರೆ ಪ್ರಭು ಯೇಸು ಕ್ರಿಸ್ತರು ಅವರನ್ನು ಆ ಒಲಿವೇತು ಗುಡ್ಡದ ಮೇಲೆ ಕರ್ಕೊಂಡು ಹೋದರು. ನೀವು ಇಸ್ರಾಯೇಲಿಗೆ ಹೋದರೆ ನಿಮಗೆ ಗೊತ್ತಿರಬಹುದು, ಅಲ್ಲಿ ಇರುವ ಎಲ್ಲ ಗುಡ್ಡಗಳಿಗಿಂತ ಅತೀ ಎತ್ತರವಾದ ಗುಡ್ಡವಾಗಿದೆ ಈ ಒಲಿವೇತು ಗುಡ್ಡ. ಅದು ಸುಮಾರು 3000 ಮೀಟರ್ ಎತ್ತರವಿದೆ ಅಂತೆ. 1 ಮೀಟರ್ ಅಂದರೆ 3 ಫೀಟ್, ಅಂದರೆ 9000ಕ್ಕಿಂತ ಹೆಚ್ಚು ಅಡಿ, 10,000ದವರೆಗೆ ಅಡಿ ಎತ್ತರವಿದೆ. ಮಾತ್ರವಲ್ಲ, ಅದಕ್ಕೆ ಮೇಲೇರಲು ರಸ್ತೆಗಳಿಲ್ಲ, ದಾರಿಗಳಿಲ್ಲ, ಅದರ ಮೇಲೆ ಯಾರೂ ಇರುವುದಿಲ್ಲ. ಅಂದರೆ ಪ್ರಭು ಯೇಸು ಕ್ರಿಸ್ತರ ಕಾಲದಲ್ಲಿ ಅಲ್ಲಿ ರಸ್ತೆಯೇ ಇರಲಿಲ್ಲ, ದಾರಿಯೇ ಇರಲಿಲ್ಲ. ಎಲ್ಲ ಕಡೆ ಬಂಡೆಗಳು, ಕಲ್ಲುಗಳು, ಪೊದೆಗಳು, ಮುಳ್ಳಿನ ಪೊದೆಗಳು. ಅಂದರೆ ಪ್ರಭು ಯೇಸು ಕ್ರಿಸ್ತರು ಅಷ್ಟು ಎತ್ತರ ಹತ್ತಬೇಕಾದರೆ ಬೆಳಗಿನ ಜಾವ ಬಹಳ ಬೆಳಿಗ್ಗೆ ಎದ್ದು ಹತ್ತಲಿಕ್ಕೆ ಆರಂಭಿಸಿದ್ದಾರೆ. ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವವರು ಲಕ್ಷಾದಿ ಮಂದಿ ಇದ್ದರು. ಅವರಲ್ಲಿ 70 ಮಂದಿ ಮಾತ್ರ ಯಾವಾಗಲೂ ಹಿಂಬಾಲಕರಾಗಿದ್ದರು, ಯಾವಾಗಲೂ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಿದ್ರು. ಆ 70 ಮಂದಿಯಲ್ಲಿ 12 ಮಂದಿಯನ್ನು ಪ್ರಭು ಯೇಸು ಕ್ರಿಸ್ತರು ತನ್ನ ಅಪೋಸ್ತಲರನ್ನಾಗಿ, ತಮ್ಮ ಬಹಳ ಹತ್ತಿರದ ಶಿಷ್ಯರನ್ನಾಗಿ ಆರಿಸಿಕೊಂಡಿದ್ದರು. ಆದರೆ 3 ಮಂದಿ ಮಾತ್ರ, 3 ಮಾತ್ರ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಹತ್ತಿದ್ದರು. ಅದರ ಅರ್ಥ ಏನು? ಪ್ರಿಯರೇ, ನಾವು ಕೇವಲ ಕ್ರೈಸ್ತವರಾದರೆ ಸಾಕಾಗುವುದಿಲ್ಲ. ಜಗತ್ತಿನಲ್ಲಿ 3ರಲ್ಲಿ 1 ಭಾಗ ಕ್ರೈಸ್ತವರಾಗಿದ್ದಾರೆ. ಆದರೆ ಎಲ್ಲರೂ ಕ್ರೈಸ್ತವರಾಗಿ ಜೀವಿಸ್ತಿಲ್ಲ, ದೇವರ ಆಜ್ಞೆಗಳ ಪ್ರಕಾರ ಜೀವಿಸ್ತಿಲ್ಲ. ಅವರಲ್ಲಿ ಎಷ್ಟೋ ಮಂದಿ ಆದಿತ್ಯವಾರ ಕೂಡ ಪೂಜೆಗೆ ಹೋಗೋದಿಲ್ಲ. ಇನ್ನು ಕೆಲವರು ಆದಿತ್ಯವಾರ ಪೂಜೆಗೆ ಹೋದರೂ ಕೂಡ ಸೋಮವಾರದಿಂದ ಶನಿವಾರದವರೆಗೆ ದೇವರ ಆಜ್ಞೆಗಳನ್ನು ಮೀರಿ ಜೀವಿಸ್ತಾರೆ. ಕೆಲವರು ಪವಿತ್ರ ಪುಸ್ತಕಗಳನ್ನು ಓದುವುದೇ ಇಲ್ಲ, ಇನ್ನು ಕೆಲವರು ಜಪಸಾರ ಹೇಳುವುದೇ ಇಲ್ಲ, ಇನ್ನು ಕೆಲವರು ಬೆಳಗಿನ ಜಾವ ಸಂಜೆಯ ಜಾವ ಪ್ರಾರ್ಥನೆ ಮಾಡುವುದೇ ಇಲ್ಲ. ನಾಸ್ತಿಕರಾಗಿ ಜೀವಿಸ್ತಾರೆ. ನಾಮ ಮಾತ್ರಕ್ಕೆ ಮಾತ್ರ ಅವರು ಕಾಸ್ತವರು. ನಾವು ಪ್ರಭು ಯೇಸು ಕ್ರಿಸ್ತರ ದಿವ್ಯ ರೂಪವನ್ನು ನಾವು ವೀಕ್ಷಿಸಬೇಕಾದರೆ ನಾವು ಪ್ರಭು ಯೇಸು ಕ್ರಿಸ್ತರ ಬಹಳ ಹತ್ತಿರದ ವ್ಯಕ್ತಿಗಳಾಗಬೇಕು. ಪ್ರಭು ಯೇಸು ಕ್ರಿಸ್ತರ ಹೃದಯದ ಹತ್ತಿರದ ವ್ಯಕ್ತಿಗಳಾಗಬೇಕು. ಪ್ರಭು ಯೇಸು ಕ್ರಿಸ್ತರ ಸನ್ನಿಧಿಯಲ್ಲಿ ಜೀವಿಸುವವರಾಗಿರಬೇಕು. ಪ್ರಭು ಯೇಸು ಕ್ರಿಸ್ತರೊಂದಿಗೆ ನಾವು ಕೂಡ ಗುಡ್ಡವನ್ನು ಹತ್ತುವವರಾಗಿರಬೇಕು. ಗುಡ್ಡವನ್ನು ಹತ್ತುವುದೆಂದರೆ ಪವಿತ್ರತೆಯ ಗುಡ್ಡವನ್ನು ಹತ್ತುವವರು. ನಾವು ಎಲ್ಲರೂ ಜೀವಿಸುವಂತೆ ಸಾಧಾರಣವಾಗಿ ಸತ್ಯದಲ್ಲಿ, ಸಾಧಾರಣವಾದ ಪ್ರೀತಿಯಲ್ಲಿ, ಸಾಧಾರಣವಾದ ಸೇವೆಯಲ್ಲಿ, ಸಾಧಾರಣವಾದ ತ್ಯಾಗದಲ್ಲಿ ಜೀವಿಸಿದರೆ ಸಾಕಾಗುವುದಿಲ್ಲ. ವಿಶೇಷವಾದ ಪರಾಕಾಷ್ಠೆಗೆ ನಾವು ಸೇರಬೇಕು. ವಿಶೇಷವಾದ ಎತ್ತರಕ್ಕೆ ನಾವು ಏರಬೇಕು. ಅಂದರೆ ವಿಶೇಷವಾದ ಪರಿಶ್ರಮವನ್ನು ಮಾಡಬೇಕು.
ಎಂತಹ ಅಡೆತಡೆಗಳಿದ್ದರೂ, ಬಂಡೆಗಳು ಹಾಗೂ ಬಹಳ ಒಂದು ಸ್ಟೀಪ್ ಆದ ಎತ್ತರ ಇದ್ದರೂ ಕೂಡ ನಾವು ಮೇಲಕ್ಕೆ ಹೋಗಬೇಕು. ಪೊದೆಗಳಿದ್ದರೂ ಕೂಡ, ಮುಳ್ಳಿನ ಪೊದೆಗಳಿದ್ದರೂ ಕೂಡ ಅವುಗಳೆಲ್ಲವನ್ನು ಎದುರಿಸಿ ನಾವು ಮೇಲಕ್ಕೇರಬೇಕು. ಮೇಲಕ್ಕೇರಿದ ತಕ್ಷಣ ಶಿಷ್ಯರಾದರೂ 3 ಶಿಷ್ಯರು ಸೋತು ಹೋದರು, ದಣಿದರು, ಅಲ್ಲೇ ಮಲಗಿದರು. ಆದರೆ ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಹತ್ತಿದ ನಂತರ ಕೂಡ ಮೊಣಕಾಲೂರಿ 2 ಕರಗಳನ್ನು ಮೇಲಕ್ಕೆತ್ತಿ ಪಿತ ದೇವರೊಂದಿಗೆ ಮಾತನಾಡಿದರು. ಆದ್ದರಿಂದ ಅವರಿಗೆ ಆ ರೂಪಾಂತರವಾಯಿತು. ಪೇತ್ರನಿಗೂ ಕೂಡ ರೂಪಾಂತರವಾಗಿರಬಹುದಿತ್ತು, ಯಾಕೋಬನಿಗೂ ಕೂಡ ರೂಪಾಂತರವಾಗಬಹುದಿತ್ತು, ಯೋಹನ್ನು ಕೂಡ ದಿವ್ಯ ರೂಪವನ್ನು ಧರಿಸಬಹುದಿತ್ತು. ಆದರೆ ಅವರು ದಣಿದಿದ್ದರು. ಆದರೆ ಅವರು ಮಲಗಿದ್ದರೂ ಕೂಡ ಅವರು ಕಣ್ಣುಗಳನ್ನು ತೆರೆದಾಗ ಪ್ರಭು ಯೇಸು ಕ್ರಿಸ್ತರ ಆ ದಿವ್ಯ ರೂಪವನ್ನು ನೋಡಿದರು. ಹೌದು ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ನಿದ್ರೆಯಿಂದ ನಾವು ಹೊರಗೆ ಬರಬೇಕು. ಯಾವ ತರಹದ ನಿದ್ರೆ? ಈ ಲೋಕದಲ್ಲಿರುವಂತಹ ದೈಹಿಕವಾದ ವ್ಯಾಮೋಹದ ನಿದ್ರೆ, ದೈಹಿಕವಾದ ದುರಿಚ್ಯೆಗಳ ನಿದ್ರೆ, ಗರ್ವ ಅಹಂಕಾರದ ನಿದ್ರೆ. ಈ ದಿನಗಳಲ್ಲಿ ಆ ಕೊರೋನಾ ವೈರಸ್ ಬಂದಿದ್ದರಿಂದ ಎಂತಹ ಒಂದು ಭಯ ನೋಡಿ, ಎಂತಹ ಒಂದು ಭಯ ನೋಡಿ. ಇಸ್ರಾಯಲ್ನಿಂದ ನಮ್ಮ ಒಬ್ಬ ಸ್ನೇಹಿತರು ನನಗೆ ಫೋನ್ ಮಾಡಿದರು, ಫಾದರ್ ಇಲ್ಲಿ ಎಲ್ಲರನ್ನು ಮನೆ ಬಂಧನಗಳಲ್ಲಿ ಇರಿಸಲಾಗಿದೆ, ಯಾರು ಕೂಡ ಹೊರಗೆ ಬರಲಿಕ್ಕಿಲ್ಲ. ಪರವಾನಗಿ ಇದ್ದರೆ ಮಾತ್ರ ಅವರು ಮಾಲ್ಗೆ ಹೋಗಿ ಬರ್ಬೋದು, ಅಥವಾ ಮೆಡಿಕಲ್ ಸ್ಟೋರಿಗೆ ಹೋಗಿ ಬರ್ಬೋದು, ಅಥವಾ ಅವರ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ಬೋದು. ಈ 3 ಕಾರಣಗಳಿಗೆ ಮಾತ್ರ. ಇಲ್ಲದಿದ್ದರೆ ಮನೆಯಿಂದ ಹೊರಗೆ ಬರಲಿಕ್ಕಿಲ್ಲ. ಯಾಕೆಂದರೆ 10,000ಕ್ಕಿಂತ ಹೆಚ್ಚು ಮಂದಿ ಈಗಾಗಲೇ ಇಟಲಿಯಲ್ಲಿ ಕೊರೋನಾ ವೈರಸ್ ಸೋಂಕಿಗೆ ಬಲಿಯಾಗಿದ್ದಾರೆ. ಭಯ, ಇಂತಹ ಭಯ ಬರಲು ಕಾರಣ ಏನು? ಗರ್ವ ಅಹಂಕಾರದಿಂದ ಜನರು ಜೀವಿಸಿದ್ದಾರೆ. ತನ್ನ ಹಣ ಇದೆ, ಧನ ಸಂಪತ್ತಿದೆ, ನನ್ನಲ್ಲಿ ಎಷ್ಟೋ ಆಸ್ತಿ ಸಂಪದೆ ಇದೆ, ಒಳ್ಳೆಯ ಕೆಲಸ ಇದೆ, ಒಳ್ಳೆಯ ವಿದ್ಯಾಭ್ಯಾಸವಿದೆ, ಒಳ್ಳೆಯ ದೇಹ ಇದೆ, ನನ್ನಲ್ಲಿ ಬಹಳ ಒಂದು ಸೌಂದರ್ಯ ಇದೆ, ಎಲ್ಲವೂ ಇದ್ದರೂ ಕೂಡ ಪ್ರಿಯರೇ ನಮಗೆ ದೇವರು ಬೇಕು. ದೇವರಿಲ್ಲದೆ ನಾವು ಏನೂ ಮಾಡಲು ಅಸಾಧ್ಯ. ನಾನು ಪರ್ವತದೆಡೆಗೆ ನೋಡುವೆನು, ಎಲ್ಲಿಂದ ಬರುವುದು ನನಗೆ ಸಹಾಯ ಹಸ್ತ? ಪರಮೋನ್ನತ ದೇವರಿಂದ ಬರುವುದು ನನಗೆ ಸಹಾಯ ಹಸ್ತ. ಕೀರ್ತನೆ 121, Psalm 121 verse 1 and 2. ಪ್ರಿಯರೇ, ಯಾರಿಂದಲೂ ಕೂಡ ನಮಗೆ ಆ ಕೊರೋನಾ ವೈರಸ್ನಿಂದ ಕಾಪಾಡಲು ಸಾಧ್ಯ. ಒಂದು ವೇಳೆ ಕೆಲವು ದಿನಗಳ ನಂತರ ಲಸಿಕೆ ಬರ್ಬೋದು, ಔಷಧಿಗಳು ಬರ್ಬೋದು, ಆದರೆ ಈ ಲೋಕದಲ್ಲಿ ನಾವು ಸಾಯುವುದರಿಂದ ಯಾರು ಕೂಡ ನಮ್ಮನ್ನು ರಕ್ಷಿಸಲು ಅಸಾಧ್ಯ. ಆ ದೇವರಿಂದ ಮಾತ್ರ. ಆ ದೇವರನ್ನು ನಾವು ನೋಡಬೇಕು, ಆ ದೇವರ ಕಡೆಗೆ ನಮ್ಮ ಮುಖ ಮಾಡಬೇಕು, ಆ ದೇವರ ಸಹಾಯವನ್ನು ನಾವು ಕೋರಬೇಕು. ಆಗ ದಿವ್ಯ ರೂಪದ ದರ್ಶನ ನಮಗೆ ಆಗುವುದು. ದೈವ ದರ್ಶನ ಆದಾಗ ನಮಗೆ ದೇವರ ಸ್ವರ ಕೂಡ ಕೇಳಿಸುವುದು. ಸಂತ ಪೇತ್ರ, ಯೋಹಾನ ಹಾಗೂ ಯಾಕೋಬ ದೇವರ ಸ್ವರವನ್ನು ಕೇಳಿದರು. ಆ ಸ್ವರ ಏನೆಂದು ಹೇಳಿತು? ಇವನೇ ನನ್ನ ಪರಮ ಪ್ರಿಯ ಪುತ್ರನು, ಇವನನ್ನು ನೀವು ಕೇಳಿರಿ. ಯಾಕೆ? ಅಲ್ಲಿ ಇನ್ನಿಬ್ಬರಿದ್ದರು, ಮೋಶೆ ಹಾಗೂ ಏಲಿಯ. ಮೋಶೆ ದೇವರ 10 ಆಜ್ಞೆಗಳನ್ನು ದೇವರಿಂದ ಪಡೆದು ಈ ಲೋಕಕ್ಕೆ ಕೊಟ್ಟವರು. ಏಲಿಯ ಒಬ್ಬ ಪ್ರವಾದಿಯನ್ನು ಪ್ರತಿನಿಧಿಸುವವನು. ಅಂದರೆ ದೇವರ ಆಜ್ಞೆಗಳು ಹಾಗೂ ಪ್ರವಾದಿಗಳು, ದೇವರ ಆಜ್ಞೆಗಳು ಹಾಗೂ ಪ್ರವಾದಿಗಳ ಪುಸ್ತಕಗಳು ಎರಡೂ ಇದ್ದರು. ಅಂದರೆ ನಾವು ಎರಡನ್ನೂ ಓದಬೇಕು. ದೇವರ ಆಜ್ಞೆಗಳನ್ನು ಅರ್ಥಕೊಳ್ಬೇಕು, ಪ್ರವಾದಿಗಳ ಸಂದೇಶಗಳನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಆದರೆ ನಾವು ಕೇಳಬೇಕು ಯಾರನ್ನು? ಪ್ರಭು ಯೇಸು ಕ್ರಿಸ್ತರನ್ನು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರಭು ಯೇಸು ಕ್ರಿಸ್ತರು ಎಲ್ಲವನ್ನು ವಿವರಿಸುವರು. ಪ್ರವಾದಿಗಳ ಪುಸ್ತಕಗಳನ್ನು ವಿವರಿಸುವರು, 10 ಆಜ್ಞೆಗಳನ್ನು ವಿವರಿಸುವರು. ಮಾತ್ರವಲ್ಲ, ದೇವರ ನಿಜವಾದ ಸಂದೇಶವನ್ನು ನಮಗೆ ಕೊಡುವರು. ಅವರು ಹೇಳಿದಂತೆಯೇ ನಾವು ಜೀವಿಸಬೇಕು. ಆದ್ದರಿಂದ ಆ ದಿವ್ಯ ದರ್ಶನ ಅಂತ್ಯವಾದಾಗ ಅಲ್ಲಿ ಪ್ರಭು ಯೇಸು ಕ್ರಿಸ್ತರು ಬಿಟ್ಟು ಬೇರೆ ಯಾರೂ ಅವರಿಗೆ ಕಾಣಿಸಲಿಲ್ಲ. ಇನ್ನೊಂದು ವಿಷಯ ನಾವು ನೆನಪಿಟ್ಟುಕೊಳ್ಬೇಕು. ಪ್ರಭು ಯೇಸು ಕ್ರಿಸ್ತರ ದಿವ್ಯ ರೂಪದ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಕೇಳುವ ಮೊದಲು ಒಂದು ಪ್ರಕಾಶಮಯವಾದ ಮೋಡ ಆ 3 ಶಿಷ್ಯರನ್ನು ಆವರಿಸಿತು. ಪ್ರಕಾಶಮಯವಾದ ಮೋಡ ಅಂದರೆ ಪವಿತ್ರಾತ್ಮರು. ಪವಿತ್ರಾತ್ಮರು ನಮ್ಮನ್ನು ಆವರಿಸಿದಾಗ ಮಾತ್ರ ದೇವರ ಶುಭ ಸಂದೇಶ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು ಪವಿತ್ರ ಪುಸ್ತಕವನ್ನು ಓದುವಾಗ ಪ್ರಿಯರೇ ಪವಿತ್ರಾತ್ಮ ಭರಿತರಾಗಿ ಓದಬೇಕು. ಪದೇ ಪದೇ ನಾವು ಪವಿತ್ರಾತ್ಮರಿಂದ ಅಭಿಷೇಕರಾಗಬೇಕು. ಅದಕ್ಕಾಗಿ ನಾವು ಧ್ಯಾನ ಕೇಂದ್ರಕ್ಕೆ ಹೋಗಬೇಕು. ಡಿವೈನ್ ಕಾಲ್ ಸೆಂಟರ್ ಅಂತಹ ದೈವಿಕ ಕರೆಯ ಕೇಂದ್ರ ಧ್ಯಾನ
ಕೂಟಗಳಲ್ಲಿ ನಾವು ಭಾಗವಹಿಸಿ ಪವಿತ್ರಾತ್ಮ ಭರಿತರಾಗಬೇಕು. ಒಂದು ಸಾರಿ ಪವಿತ್ರಾತ್ಮ ಭರಿತರಾಗಿದ್ದೇವೆ, ಆ ಪವಿತ್ರಾತ್ಮರಿಂದ ನಾವು ಎಂದಿಗೂ ದೂರ ಸರಿಯಬಾರದು. ಆ ಪವಿತ್ರಾತ್ಮರಲ್ಲೇ ನಾವು ಜೀವಿಸಬೇಕು. ಆ ಪವಿತ್ರಾತ್ಮರಲ್ಲಿ ನಮಗೆ ದೇವರ ವಾಕ್ಯ, ದೇವರ ಶುಭ ಸಂದೇಶದ ಅರಿವಾಗುತ್ತೆ. ಆ ಶುಭ ಸಂದೇಶದ ಅರಿವಾದಾಗ ಶುಭ ಸಂದೇಶದಂತೆ ನಾವು ಜೀವಿಸಬೇಕು. ಅದರಿಂದ ಪ್ರಭು ಯೇಸು ಕ್ರಿಸ್ತರ ರೂಪಾಂತರದ ನಂತರ ಆ 3 ಶಿಷ್ಯರು ಪ್ರಭು ಯೇಸು ಕ್ರಿಸ್ತರೊಂದಿಗೆ ಆ ಗುಡ್ಡವನ್ನು ಹಿಡಿದು ಬಂದರು ಹಾಗೂ ಜೆರುಸಲೇಮಿನ ಕಡೆಗೆ ಹೊರಟರು. ನಮ್ಮ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರ ದಿವ್ಯ ರೂಪದ ದರ್ಶನವನ್ನು ಪಡೆದು ಅವರು ಹೇಳಿದ್ದನ್ನೆಲ್ಲ ಕೇಳಿ ಅವರ ಆಜ್ಞೆಗಳಂತೆ ಜೀವಿಸಿ ನಾವು ನಮ್ಮ ಸ್ವರ್ಗದೆಡೆಗೆ ಸುರಕ್ಷಿತರಾಗಿ ಮುನ್ನಡೆಯೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಇಡೀ ಮಾನವ ಕುಲವನ್ನು ಆಶೀರ್ವದಿಸಿರಿ. ವಿಶೇಷವಾಗಿ ಕೊರೋನಾ ವೈರಸ್ನಿಂದ ಪೀಡಿತರಾದವರನ್ನು, ಕಷ್ಟಪಡುವವರನ್ನು ಆಶೀರ್ವದಿಸಿರಿ. ಚೀನಾ ದೇಶವನ್ನು, ಚೀನಾದಲ್ಲಿರುವಂಥ ನಮ್ಮ ಸಹೋದರ ಸಹೋದರಿಯನ್ನು, ಇಡೀ ಲೋಕದಲ್ಲಿ ಇರುವಂತಹ ನಮ್ಮ ಸಹೋದರ ಸಹೋದರಿಯನ್ನು ಆಶೀರ್ವದಿಸಿರಿ. ಈ ಕೊರೋನಾ ವೈರಸ್ನಿಂದ, ಈ ಒಂದು ಶಾಪದಿಂದ ನಮ್ಮನ್ನು ಸಂರಕ್ಷಿಸಿರಿ ದೇವ. ಉದ್ಯೋಗವಿಲ್ಲದವರಿಗೆ ಒಳ್ಳೆಯ ಉದ್ಯೋಗವನ್ನು ಒದಗಿಸಿರಿ. ಕ್ಯಾನ್ಸರ್ ರೋಗ ಅಥವಾ ಇತರ ವಿವಿಧ ರೋಗಗಳಿಂದ ಬಳಲುವವರನ್ನು ಗುಣ ಮಾಡಿರಿ, ಸ್ವಸ್ಥಗೊಳಿಸಿರಿ. ತಂದೆಯ ದೇವರೇ, ನಿಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ವಚನಾಮೃತ ಕಾರ್ಯಕ್ರಮದ ಪ್ರತಿಯೊಬ್ಬ ವೀಕ್ಷಕರನ್ನು ಅವರ ಕೋರಿಕೆಗಳ ಅನುಸಾರವಾಗಿ ಅವರನ್ನು ಆಶೀರ್ವದಿಸಿರಿ. ಅವರ ದೇಹದಲ್ಲಿರುವಂತಹ ಎಲ್ಲ ರೋಗಗಳನ್ನು ಗುಣ ಮಾಡಿರಿ. ಅವರ ವಿವಾಹ ಜೀವನದಲ್ಲಿ ಶಾಂತಿಯನ್ನು ಅವರಿಗೆ ಕೊಡಿರಿ, ಅನ್ಯೋನ್ಯತೆಯನ್ನು ಕೊಡಿರಿ. ಪವಿತ್ರ ಜೀವನವನ್ನು ಜೀವಿಸಲು ಬೇಕಂತಹ ವಿಶೇಷವಾದ ನಿಮ್ಮ ಕೃಪೆಯನ್ನು ನೀಡಿರಿ. ನಿಮ್ಮ ಪ್ರೀತಿಯಲ್ಲಿ ಅವರ ಕೈ ಹಿಡಿದು ಅವರನ್ನು ನಡೆಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರು, ಪಿತ ದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.